ಈ ಪ್ರಚಾರ ಸಭೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮಂತ್ರಿಗಳು ಹಿರಿಯರು ಆದಂತ ಆರ್.ವಿ. ದೇಶಪಾಂಡೆ ಅವರೇ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಮಂಕಾಳ್ ವೈದ್ಯ ಅವರೇ, ಶಾಸಕರಾದಂತ ಸತೀಶ್ ಶೈಲ್ ಅವರೇ, ಭೀಮಣ್ಣ ನಾಯ್ಕ ಅವರೇ, ಶ್ರೀನಿವಾಸ್ ಗುಬ್ಬಿ ಶಾಸಕರಾದಂತ ಶ್ರೀನಿವಾಸ್ ಅವರೇ, ಶಾಸಕರಾದಂತ ಶ್ರೀನಿವಾಸ್ ಮಾನಿ ಅವರೇ, ಮಾಜಿ ಶಾಸಕರಾದಂತ ಶ್ರೀ ವಿ.ಎಸ್. ಪಾಟೀಲ್ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂತ ಐವಾನ್ ಡಿಸೌಜಾ ಅವರೇ, ಇನ್ನೊಬ್ಬರು ಮಾಜಿ ಮೇಲ್ಮನೆಯ ಸದಸ್ಯರಾದಂತ ಕಾಂತರಾಜು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ, ಇಲ್ಲಿ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡದಂತ ನಮ್ಮ ಮುಖಂಡರುಗಳು ಡಿ.ಕೆ. ಶಿವಕುಮಾರ್ ಅವರು, ದೇಶಪಾಂಡೆ ಅವರು, ಮಂಕಳ ವೈದ್ಯ ಅವರು, ಅವರೆಲ್ಲರೂ ಕೂಡ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ನೀವೆಲ್ಲರೂ ಕೂಡ ಯಾಕೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು, ಆಶೀರ್ವದಿಸಬೇಕು, ಕಾಂಗ್ರೆಸ್ ಪಕ್ಷ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆ ಅವುಗಳ ಬಗ್ಗೆ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸಮಯ ಆಗಿರೋದ್ರಿಂದ ನಾವು ಕುಮಟಾಕ್ಕೆ ಹೋಗ್ಬೇಕು, ಅಲ್ಲಿಂದ ರಾಣಿಬೆನ್ನೂರಿಗೆ ಹೋಗ್ಬೇಕು. ನಾನು ಬಹಳ ದೀರ್ಘಕಾಲ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಕೂಡ ನಿಮ್ಮನ್ನೆಲ್ಲ ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಚುನಾವಣೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಬೇಕು, ನಿಮ್ಮೆಲ್ಲರ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಲೋಕಸಭೆಯಲ್ಲಿ ಮಾತನಾಡಬೇಕು. ಅದಕ್ಕೋಸ್ಕರ ನಮ್ಮ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ.
ಉತ್ತರ ಕನ್ನಡ ಜಿಲ್ಲೆಯ ಜನ ರಾಜಕೀಯವಾಗಿ ಬುದ್ಧಿವಂತರು. ರಾಜಕೀಯವಾಗಿ ಪ್ರಬುದ್ಧರು. ಈ ದೇಶದ ರಾಜಕಾರಣವನ್ನ ವಿಶ್ಲೇಷಣೆ ಮಾಡತಕ್ಕಂಥ ಶಕ್ತಿ ನಿಮಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾವ ಪಕ್ಷ ನುಡಿದಂತೆ ನಡೆದಿದೆ, ಕೊಟ್ಟ ಮಾತುಗಳನ್ನು ಉಳಿಸಿಕೊಂಡಿದೆ, ಯಾವ ಪಕ್ಷ ಕೊಟ್ಟ ಮಾತಿನಂತೆ ಉಳಿಸಿಕೊಂಡಿಲ್ಲ, ಇದನ್ನ ಗುರುತಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಗೆಲ್ಲ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನರೇಂದ್ರ ಮೋದಿಯವರು 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದೀರಿ. 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. 2014ರಲ್ಲಿ ಪ್ರಧಾನಮಂತ್ರಿ ಆದದ್ದು, ಈಗ 2024. ಈ 10 ವರ್ಷಗಳಲ್ಲಿ ನಿಮಗೆ ಪ್ರಧಾನಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಅಂತ ಅನ್ಸಿದ್ರೆ ಅವರನ್ನ ಬೆಂಬಲಿಸಬೇಕು. ನುಡಿದಂತೆ ನಡೆದಿಲ್ಲ ಅನ್ನೋದಾದ್ರೆ ಅವರನ್ನ ತಿರಸ್ಕರಿಸಬೇಕು. ನರೇಂದ್ರ ಮೋದಿ ಅವರು ಬಹಳ ಸೊಗಸಾಗಿ ಮಾತಾಡ್ತಾರೆ. ಇವತ್ತಿನವರೆಗೆ ಸುಳ್ಳುಗಳನ್ನ ಹೇಳಿ ಜನರನ್ನ ತಪ್ಪು ದಾರಿಗೆಳೆದು ಮತ್ತು ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜನರ ಭಾವನೆಗಳನ್ನ ಕೆರಳಿಸಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದ್ವೇಷದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ನರೇಂದ್ರ ಮೋದಿಯವರು 2014ರಲ್ಲಿ ಹೇಳಿದರು, ಚುನಾವಣಾ ಪೂರ್ವದಲ್ಲಿ, ಲೋಕಸಭಾ ಚುನಾವಣಾ ಪೂರ್ವದಲ್ಲಿ, ವಿದೇಶದಲ್ಲಿ ಕಪ್ಪು ಹಣ ಇದೆ, ಈ ದೇಶದ ರಾಜಕಾರಣಿಗಳು, ವ್ಯಾಪಾರಿಗಳು, ಶ್ರೀಮಂತರು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಈ ದೇಶದ ಹಣವನ್ನ ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಹಣವನ್ನ ವಿದೇಶದಲ್ಲಿ ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಕಪ್ಪು ಹಣ. ಆ ಕಪ್ಪು ಹಣವನ್ನ ವಿದೇಶದಿಂದ ತಂದು 100 ದಿನದಲ್ಲಿ ತರ್ತೀನಿ, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ 100 ದಿನದಲ್ಲಿ ಕಪ್ಪು ಹಣ ತಗೊಬಂದು ಈ ದೇಶದ ಎಲ್ಲ ಜನರಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ 100 ದಿನದಲ್ಲಿ ತರ್ತೀವಿ ಅಂತ ಹೇಳಿದ್ರಿ. 10 ವರ್ಷ ಆಯ್ತು. ನಾನು ಕೇಳ್ತೀನಿ, ಇವತ್ತು ನಿಮಗೆ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಕೂಡ 15 ಲಕ್ಷ ರೂಪಾಯಿಗಳನ್ನ ನಿಮ್ಮ ಅಕೌಂಟ್ಗೆ ಹಾಕಿದಾರಾ? ಹಾಕಿಲ್ಲ ಅಲ್ಲ. ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಂಬ್ತೀರಾ? ದಯಮಾಡಿ ನಂಬಕ್ ಹೋಗ್ಬೇಡಿ. ಸುಳ್ಳು ಹೇಳ್ತಾರೆ. ಇದು ಈ ದೇಶಕ್ಕೆ ಮಾಡಿದಂತ ದೊಡ್ಡ ಮೋಸ, ದೊಡ್ಡ ಸುಳ್ಳು. ಆಮೇಲೆ ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗ ಇದೆ, ನಿರುದ್ಯೋಗವನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ನಾನು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳು.
10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು. ಆದರೆ ನರೇಂದ್ರ ಮೋದಿಯವರು ಹೊಸ ಕಾರ್ಖಾನೆಗಳನ್ನು ಮಾಡಲಿಲ್ಲ, ಹೊಸ ಬಂಡವಾಳ ಹೂಡಿಕೆಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಮತ್ತು ಉದ್ಯೋಗ ಎಲ್ಲಿ ಸೃಷ್ಟಿಯಾಗ್ತದೆ? 10 ವರ್ಷದಲ್ಲಿ 20 ಕೋಟಿ ಅಲ್ಲ, 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಆ ಯುವಕ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರು. ಪಕೋಡ ಮಾರಕ್ ಹೋಗಿ ವಿದ್ಯಾವಂತ ಯುವಕರಿಗೆ ಪಕೋಡ ಮಾರಿ ಅಂತ ಹೇಳಿದಂತ ಬೇಜವಾಬ್ದಾರಿ ಹೇಳಿಕೆ ನರೇಂದ್ರ ಮೋದಿಯವರು ಆ ಯುವಕರಿಗೆ ಕೊಟ್ಟರು. ಆ ಎಲ್ಲ ಯುವಕರು ಪಾಪ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮೋದಿ 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 ಅಂತನರು. ಹೌದಲ್ಲ? ಯುವಕರ ಹೇಳಬೇಕು ಮೋದಿ 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 ಅನ್ನರು. ಅವ್ರಿಗೆಲ್ಲರಿಗೂ ಕೂಡ ತಿರುಪತಿ ತಿಮ್ಮಪ್ಪನ ನಾಮ ಹಾಕ್ಬಿಟ್ರು, 3 ನಾಮ. ಇದು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ಮಹಾ ಸುಳ್ಳು. 2ನೇ ಸುಳ್ಳು. 3ನೇ ಸುಳ್ಳು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. ಅದು ಏನು? 2022ನೇ ಇಸ್ವಿಗೆ ರೈತರ ಆದಾಯ ಎಲ್ಲ ದುಪ್ಪಟ್ಟಾಗ್ಬಿಡ್ತದೆ. ರೈತರು ಇನ್ನೇನು ಕಷ್ಟಪಡಬೇಕಾಗಿಲ್ಲ. 1 ಲಕ್ಷ ರೈತರಿಗೆ ಆದಾಯ ಬರ್ತಾ ಇದ್ರೆ 2 ಲಕ್ಷ ಬರಾಗ ಮಾಡ್ಬಿಡ್ತೀನಿ. ಮಾಡಿದ್ರೇನ್ರಿ? 2 ಲಕ್ಷ ಬರಾಗ ಮಾಡಿದ್ರ ರೈತರು ಹೇಳ್ಬೇಕು. ಮಾಡಲಿಲ್ಲ. ಎಲ್ಲ ಬೆಲೆಗಳನ್ನ, ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ಬಿಡ್ತೀನಿ. ಅಕ್ಕಿ, ಜೋಳ, ರಾಗಿ, ಗೋಧಿ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲ ಬೆಲೆಗಳನ್ನು ಕೂಡ ಇಳಿಸ್ಬಿಡ್ತೇನೆ. ಇಳಿಸಿ ಕೈಗೆ ಎಟಕ್ತಕ್ಕಂಥ ದರದಲ್ಲಿ ಸಿಕ್ಕಾಗ ಮಾಡ್ತೇನೆ. ಬಡವರ ಬದುಕನ್ನ ಹಸನು ಮಾಡ್ತೇನೆ. ಬಡವರು ಯಾರು ಕೂಡ ಜೀವನ ನಡೆಸಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. 10 ವರ್ಷ ಆಯ್ತು. ಏನಾದ್ರೂ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಯ್ತಾ? ಏನ್ರಮ್ಮ ತಾಯಿ, ಕಡಿಮೆ ಆಯ್ತಾ? ಕಡಿಮೆ ಆಯ್ತೇನ್ರಿ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ? ಇದನ್ನು ಹೇಳಿದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ 1 ಲೀಟರ್ ಡೀಸೆಲ್ಗೆ 48 ರೂಪಾಯಿ 2014ರಲ್ಲಿ. ಈಗ ಎಷ್ಟಿದೆ 1 ಲೀಟರ್ ಡೀಸೆಲ್ ಬೆಲೆ? 95 ರೂಪಾಯಿ. 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 70 ರೂಪಾಯಿ. ಇವತ್ತು 105 ರೂಪಾಯಿ. 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ. ಇವತ್ತು 950 ರೂಪಾಯಿ. ನಿಮ್ಗೆಲ್ಲ ಅನುಕೂಲ ಆಯ್ತಾ? ನಿಮ್ಗೆಲ್ಲ ಕೋಪ ಬರಲ್ವಾ? 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ ಇದ್ದದ್ದು 900 ರೂಪಾಯಿ ಆಗಿದೆಯಲ್ಲ. ಹೆಣ್ಮಕ್ಳು ನಿಮಗೆ ಕೋಪ ಬರ್ತದ ಇಲ್ವೋ? ಇದು ಇವತ್ತು ನರೇಂದ್ರ ಮೋದಿಯವರು ಮಹಾನ್ ಸುಳ್ಳುಗಳನ್ನು ಹೇಳಿದ್ರು. ಆದರೆ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ
ಕಾನೂನುಗಳನ್ನು ತಗೊಬಂದ್ರು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ Audio